ಕೇರಳ ಸ್ಟೋರಿ ಎಲ್ಲರೂ ನೋಡಬೇಕು. ನಮ್ಮ ಹಿಂದೂಗಳು ನೋಡಲು ಅದು ಸೂಪರ್ ಮೂವಿ. ಹಾರ್ಟ್ಲಿ ಫೀಲ್ ಆಯಿತು. ಗುಡ್ ಮೂವಿ. ನಾವು ನಮ್ಮ ಮಕ್ಕಳಿಗೆ ಒಂದು ನಮ್ಮ ಕಲ್ಚರ್ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸಿದರೆ ಮೋಸ್ಟ್ಲಿ ಇಂಥದ್ದು ಬಹುಶಃ ಆಗಲಿಕ್ಕಿಲ್ಲ ಅಂತ ಕಾಣ್ತದೆ ನನಗೆ. ಸಂಸ್ಕೃತಿ ಬೇಕು ಮೇಯ್ನ್. ಅಪ್ಪ ಅಮ್ಮ ಆ ಸಂಸ್ಕೃತಿಯನ್ನು ಸಣ್ಣದ್ರಿಂದಲೇ ಮಕ್ಕಳಿಗೆ ಕಲಿಸಿಕೊಟ್ರೆ ಬಹುಶಃ ಈ ಟೈಪ್ ಆಗಲಿಕ್ಕಿಲ್ಲ. ರಿಯಲಿ ಒಂದು ಕಣ್ಣು ತೆರೆಸುವಂಥ ಒಂದು ಪಿಕ್ಚರ್. ಫೈನ್ ಇತ್ತು. ಆ್ಯಕ್ಚುಲಿ ಹೇಳಬೇಕಾದ್ರೆ ನಿಜವಾಗ್ಲೂ ಹೆಣ್ಮಕ್ಳು ನೋಡುವಂಥ ಫಿಲ್ಮ್ ಇದು. ಯಾಕೆ ಹೇಳಿದರೆ ಅಂದರೆ ಅದು ಎಣ್ಣೆ ಅಂತಲೇ ಇಲ್ಲ. ಅಂದರೆ ಈಗಿನ ನಡೆಯೋ ಸ್ಟೇಜಲ್ಲಿ ನನಗನ್ನಿಸ್ತದೆ ಅಂದರೆ ಯೂತ್ ಆಫ್ ಅಂದರೆ ಈಗಿನ ಜನ್ರೇಷನ್ ತುಂಬ ನೋಡಬೇಕಿದೆ. ಯಾಕೆ ಹೇಳಿದರೆ ತುಂಬ ಅಂದರೆ ಮೈನೇರಿಸುವಂಥ ಫಿಲ್ಮ್ ಇದು. ಇನ್ನು ಎಷ್ಟು ನಡೀತಾ ಉಂಟು ಈಗ ಪೊಲೀಸ್ನವರು ಅಲ್ಲ, ಹಾಸ್ಟೆಲ್ನಲ್ಲಿ ಇರೋರು ಹೆಣ್ಣುಮಕ್ಕಳು, ಸ್ಪೆಷಲಾಗಿ ಹಾಸ್ಟೆಲ್ನಲ್ಲಿರುವಂಥ ಹೆಣ್ಮಕ್ಳು ನೋಡಬೇಕಿದ್ದು. ಯಾಕಂದರೆ ತುಂಬ ಕೇರ್ ಆಗಿರಬೇಕು. ಎಷ್ಟೇ ಅಂದರೆ ಡ್ರಗ್ಸ್ ಇದರಲ್ಲಿ ತುಂಬ ಈಗ ತುಂಬ ಮುಂದೆ ಹೋಗಿದೆ, ಅಡ್ವಾನ್ಸ್ ಆಗಿದೆ. ಅದರಲ್ಲಿ ಸ್ವಲ್ಪ ಜಾಗೃತಿ ಮಾಡಬೇಕು. ಈಗಿನ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ತುಂಬ ಜಾಗ್ರತೆ ಮಾಡಬೇಕಂತ ಹೇಳ್ತೀವಿ. ಸೂಪರ್ ಉಂಟು. ಒಳ್ಳೆ ಅಂದರೆ ಹೆಣ್ಮಕ್ಳು ನಮ್ಮ ಹಿಂದೂನೇ ನೋಡೋದು ಬಿಟ್ಟು ಮುಸ್ಲಿಮ್ ಅವರೊಟ್ಟಿಗೆ ಸ್ವಲ್ಪ ಕಾಂಟ್ಯಾಕ್ಟ್ ಕಮ್ಮಿ ಮಾಡೋದು ಒಳ್ಳೇದು ಅಂತ ಹಾಗೆ ಅನಿಸುತ್ತೆ. ಅಂದರೆ ಮಕ್ಕಳಿಗೆ ಒಂದು ಒಳ್ಳೆಯ ಇದೇ ಕೊಟ್ಟಿದ್ದೀರಿ ನೀವು. ಅಂದರೆ ಹಿಂದೂಗಳಿಗೆ ಒಳ್ಳೇದಲ್ವಾ ಹಾಗೆ. ತುಂಬ ಚೆನ್ನಾಗಿದೆ, ತುಂಬ ಇನ್ಫಾರ್ಮೇಟಿವ್. ಚಂದ ಇತ್ತು, ಒಂದು ಮೆಸೇಜ್ ಇತ್ತು ಅದರಲ್ಲಿ. ನಾವು ಎಲ್ಲ ಫೀಮೇಲ್ಸ್ ನೋಡಬೇಕಾದ ಚಿತ್ರ ಅದು. ಹೌದು ಮಾಡ್ತೇನೆ. ಬೆಸ್ಟ್ ಕಾನ್ಸೆಪ್ಟ್ ಎಲ್ಲ ಇಷ್ಟ ಆಯಿತು. ಮತ್ತು ಸ್ಟೋರಿ ಅದೇ ಫ್ರೆಂಡ್ಶಿಪ್ ಮಾಡಿ ನೋಡಿ ಫ್ರೆಂಡ್ಶಿಪ್ ಮಾಡಿ ಅಷ್ಟೇ. ಹೇಗಿದೆ ಸಿನಿಮಾ? ತೊಂದರೆ ಇಲ್ಲ, ನೋಡೋಕೆ ಒಳ್ಳೆಯದಿತ್ತು. ಏನು ಸಂದೇಶ ಇದೆ? ಸಂದೇಶ ಅಂದರೆ ಕನ್ವರ್ಟ್ ಆದದ್ದು ಸ್ವಲ್ಪ ನಿಲ್ಲಿಸ್ಬೇಕಂತ. ಏಕೆ ಕನ್ವರ್ಟ್ ಮಾಡ್ತಾರೆ ಅದೆಲ್ಲ ಐಡಿಯಾ ಎಲ್ಲ ಬರ್ತದೆ ಅಷ್ಟೇ. ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೋದು. ಸ್ವಲ್ಪ ಮಕ್ಕಳಿಗೆ ನೋಡಲಿಕ್ಕೆ ಇದು ಸ್ವಲ್ಪ ಇದೆಲ್ಲ ಒಳ್ಳೆದಿದೆ. ಸರ್ಕಾರ ಸರಿಯಾದ ಆ್ಯಕ್ಷನ್ ತೊಗೊಂಡು ಇದನ್ನು ನಿಲ್ಲಿಸ್ಬೇಕು. ಸೂಪರ್ ಇದೆ. ಏನು ಇಷ್ಟ ಆಯಿತು ಸರ್ ನಿಮಗೆ? ಅದು ಒಳ್ಳೆ ಸ್ಟೋರಿ, ಖುಷಿ ಆಯಿತು, ಭಾಳ ಖುಷಿ ಆಯಿತು. ಸರ್ ಹೇಗಿದೆ ಫಿಲಮ್? ಸೂಪರ್ ಫಿಲಮ್ ನೈಸ್ ಮೂವಿ. ಏನು ಇಷ್ಟ ಆಯಿತು ನಿಮಗೆ? ಒಳ್ಳೆದಿತ್ತು, ಮೆಸೇಜ್ ಒಳ್ಳೆದಿತ್ತು. ಹೇಗಿದೆ ಕೇರಳ ಫಿಲ್ಮ್? ಸೂಪರ್ ಗುಡ್ ಅವೇರ್ನೆಸ್ ಫಾರ್ ಆಲ್ ದ ಆಫ್ ದಮ್. ಹೇಗುಂಟು? ಎಡ್ಡಿತ್ತು, ಮಸ್ತ್ ಶೋಕ್ ಆಯ್ತು. ತುಂಬ ಚೆನ್ನಾಗಿತ್ತು. ಗುಡ್ ಮೂವಿ. ವೆರಿ ನೈಸ್. ಏನಾಯ್ತು ಮೆಸೇಜ್? ಹೇಗಿತ್ತು ಹೇಗುಂಟು ಫಿಲ್ಮ್? ಸೂಪರ್. ಹೇಗುಂಟು ಫಿಲ್ಮ್? ಚೆನ್ನಾಗಿದೆ. ಏನು ಇಷ್ಟ ಆಯಿತು ಸರ್ ನಿಮಗೆ? ಒಳ್ಳೆ ಕಾನ್ಸೆಪ್ಟು, ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೂಪರ್ ಉಂಟು ಸರ್. ಇಂಥ ಸಿನಿಮಾ ಇನ್ನೂ ಬರಬೇಕು. ದಾದ ಮನ್ಪರಿ ವಿಚಾರದ ಬಗ್ಗೆ ವಿಚಾರ ನಮ್ಮ ಸಮಾಜ ಮತ್ತು ನಮ್ಮ ಸಮಾಜ ತೂಡು ಮಾತ್ರ ಪಂಡ ಮಸ್ತ್ ಘಟನೆ ಇಂಚ ಮತ್ತು ಅವನುಂಡದೆ ನನಗೂ ಮಾತು ತೂದು ಮಾತೊಂದು ಗೊತ್ತಂದೆ. ಹೇಗಿದೆ ಸಿನಿಮಾ? ಹೇಗೆ ವೆರಿ ನೈಸ್. ಹೇಗುಂಟು ಫಿಲ್ಮ್? ನೈಸ್. ಹೇಗಿದೆ ಫಿಲ್ಮ್? ಒಳ್ಳೆ ಮೂವಿ. ಈ ಥರ ಆಗ್ತಾಯಿತ್ತು ಅಂತೇಳಿ ಗೊತ್ತು. ಮತ್ತು ಇದು ಎಲ್ಲರಿಗೆ ತೋರಿಸುವಂಥದ್ದು ಒಳ್ಳೆಯ ಪ್ರಯತ್ನ ಹೀಗೆ.